ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೆಹರು ಅವರ ಅವಧಿಯಲ್ಲಿ ಮತ್ತು ಅವರ ನಂತರದ ಅವಧಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ಏನು ಸುಭಾಷ್ ಚಂದ್ರ ಬೋಸ್ ಅವರ ಕುಟುಂಬ ಮತ್ತು ಭಗತ್ ಸಿಂಗ್ ಅವರ ಕುಟುಂಬದ ಮೇಲೆ ಏನು ಗುಪ್ತಚರ ಇಲಾಖೆಯ ಒಂದಷ್ಟು ಅಧಿಕಾರಿಗಳು ನಿಗಾವನ್ನು ವಹಿಸಿದ್ರು ಅನ್ನುವಂಥದ್ದು ಮತ್ತು ಅವರ ಪ್ರತಿಯೊಂದು ಚಲನವಲನಗಳನ್ನು ಅವರ ಮಾಹಿತಿಯನ್ನು ಒಟ್ಟು ಹಾಕ್ತಾ ಇದ್ರು ಮತ್ತು ಸರ್ಕಾರಕ್ಕೆ ರಿಪೋರ್ಟ್ಗಳು ಹೋಗ್ತಾ ಇದ್ವು ಅನ್ನುವಂಥದ್ದು. ಈ ಎಲ್ಲ ಗುಪ್ತಚರ ಇಲಾಖೆಯನ್ನು ಬಳಸಿಕೊಂಡು ಈ ರೀತಿಯಾಗಿ ಒಂದಷ್ಟು ಫಾಲೋ ಮಾಡುವಂಥ ಅಗತ್ಯ ಸರ್ಕಾರಕ್ಕೆ ಏನಿತ್ತು, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. 2007ರಲ್ಲಿ ಒಮ್ಮೆ ಸುಭಾಷ್ ಚಂದ್ರ ಬೋಸ್ ಅವರ ಸುಮಾರು 30 ಜನ ಕುಟುಂಬ ಸದಸ್ಯರು ಸೇರಿ ಸುಮಾರು 33 ಫೈಲ್ಸ್ ಏನಿದೆ, ಕ್ಲಾಸಿಫೈಡ್ ಫೈಲ್ಸ್, ಗೌಪ್ಯವಾಗಿರುವಂಥ ಫೈಲ್ಸ್ಗಳು ಏನಿದೆ, ಸರ್ಕಾರ ಅದನ್ನು ನಮಗೆ ಕೊಡಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೇಳಿದರು. RTI ಅಲ್ಲಿ ಕೇಳಿದ ಕಾರಣ ಅವರು ಕೊಡಲಿಲ್ಲ, ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದು ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಹೇಳಿ ತಳ್ಳಿ ಹಾಕಿದರು. ಹಾಗಾದರೆ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ಸಿಗೆ ಅಥವಾ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಗಳಿಗೆ ನೆಹರು ಏನು ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ರಹಸ್ಯವನ್ನು ಭೇದಿಸಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಅವರ ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ವಂಚಿಸುವ ಅಗತ್ಯ ಏನಿತ್ತು? ಇಲ್ಲಿ ನೋಡಿ, ಅವರ ಕುಟುಂಬ ಸದಸ್ಯರು ಬೇರೆ ಅಲ್ಲ, ಮತ್ತೊಬ್ಬರಿಗೆ ನಾನು ಕೇಳಿದ್ರು ಕೂಡ ಬೇರೆ ಅಲ್ಲ. ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲರೂ ಒಬ್ಬರು, ಈಗ ಸರ್ಕಾರದ ಮಾಹಿತಿಗಳು ಇನ್ನೊಬ್ಬರಿಗೆ ಕೊಡುವಾಗ, ದೇಶದ ನಾಗರಿಕರಿಗೆ ಕೊಡುವಾಗ ನಾನು ಕುಟುಂಬ ಸದಸ್ಯ ಅಂತ ಹೇಳ್ತಕ್ಕಂಥ ವಿಚಾರ ಬರುವುದಿಲ್ಲ. ದೇಶದ ನಾಗರಿಕ ಆದರೆ ಅದು ಕೊಡುವಂಥ ಮಾಹಿತಿ ಆದರೆ ಎಲ್ಲರಿಗೂ ಕೊಡ್ಬೋದು, ಕೊಡದೇ ಇರತಕ್ಕಂಥ ಮಾಹಿತಿ ಆದರೆ ಯಾಕೆ ಕೊಡುವುದಿಲ್ಲ ನಾವು ಅಂತ ಹೇಳುವ ವಿಷಯವನ್ನು ಅವರು ಹೇಳ್ತಾರೆ. ಯಾಕಂದರೆ ರಾಜತಾಂತ್ರಿಕ ಸಮಸ್ಯೆ ಇದು ಮತ್ತೊಂದು ಮಗದೊಂದು ಅಂತಕ್ಕಂಥ ವಿಚಾರವನ್ನು ಹೇಳಿ ಮಾಹಿತಿಯನ್ನು ಕೊಡುವುದಿಲ್ಲ. ಈಗ 2007ರಲ್ಲಿ ಅಲ್ಲ, 70ರಲ್ಲಿ ಕೂಡ ಮಾಹಿತಿಯನ್ನು ಕೇಳಿದವಾಗ ಕೂಡ ಯಾರು ಕೂಡ ಕೊಡಲಿಲ್ಲ. ರಿಟೈರ್ಡ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕನೇ ತನಿಖೆಯನ್ನು ಮಾಡಿಸಿತ್ತು. ಈಗ ಮೊನ್ನೆ ಕೂಡ ಶ್ರೀಜಿತ್ ಪರಿಕರ್ ಮತ್ತೆ ಸುಭಾಷ್ ಅಗರ್ವಾಲ್ ಕೇಳಿದ ಕ್ವಶನ್ ಕೂಡ ಸೇಮ್ ಆನ್ಸರ್ ಬಂದಿದೆ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಇದನ್ನ ಮಾಡ್ತೇವೆ, ಯಾವುದನ್ನ ಡಿಸ್ಕ್ಲೋಸ್ ಮಾಡ್ತೇವೆ, ನಾವು ಎಲ್ಲ ಫೈಲನ್ನು ದೇಶದ ಜನರ ಮುಂದೆ ತೆರೆದಿರ್ತೇವೆ ಅಂತ ಹೇಳ್ತಕ್ಕಂಥ ಸರ್ಕಾರದಿಂದ ಕೂಡ ಇದೇ ಉತ್ತರ ಬಂದಿದೆ. ಯಾಕಂದ್ರೆ ಅವರಿಗೂ ರಾಜತಾಂತ್ರಿಕ ಸಮಸ್ಯೆ ಇದ್ದಿರಬಹುದು, ಬಟ್ ನಾವು ಹೇಳಿದ್ರೆ ಅದು ದೇಶದ್ರೋಹ ಅಲ್ಲ. ದೀಪಕ್ ಈಗ ಒಂದು ವಿಚಾರ, ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಪ್ರತಿ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ಬೋಸ್ ಅವರ ವಿವಾದ ಎದ್ದುಕೊಳ್ಳುತ್ತದೆ. ನಿಮ್ಗೆ ಏನಾದ್ರೂ ಇದರ ಬಗ್ಗೆ ಒಂದು ಈ ರೀತಿಯ ಸಾಧ್ಯತೆ ಇದೆಯಾ? ಇದು ಮತ್ತೊಂದು ರಾಜಕೀಯ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದೆ ಬಿಜೆಪಿ ಅಂತ ಅನಿಸ್ತಾ ಇದೆಯಾ? ಶ್ರೀಕಾಂತ್, ನಾನು ಹೇಳ್ತಾ ಇರೋದು, ನಾನು ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ದೇಶದ ಜನರ ಮುಂದೆ ಈಗ ಪ್ರಸ್ತುತ ಈಗ ಹೇಗೂ ಆ ವಿಷಯ ಬಂದಿದೆ, ಎಲ್ಲ ಫೈಲ್ ಅನ್ನು ದೇಶದ ಮುಂದೆ ತೆರೆದಿಡಬಹುದು, ಮಾಹಿತಿ RTI ಕಾರ್ಯಕರ್ತರಿಗೆ ಕೊಡಬಹುದು. ಆಗ ಇಡೀ ದೇಶಕ್ಕೆ ಗೊತ್ತಾಗ್ತದೆ ನೇತಾಜಿ ಅವರು ಹೇಗೆ ಸತ್ರು ಇದ್ರು ಅಂತಕ್ಕಂಥ ವಿಚಾರ. ಈಗ ನಾವು ಅವರು ಸೋವಿಯತ್ ಅಲ್ಲಿ ಇದ್ರು, ಮತ್ತೊಂದರಲ್ಲಿ ಇದ್ರು ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ತಿಲಾಂಜಲಿ ಬೀಳ್ತದೆ. ಏನಂತ ಹೇಳ್ತಕ್ಕಂಥ ವಿಚಾರ, ಸರ್ಕಾರ ಮಾಹಿತಿಯಲ್ಲಿ ಏನು, ದಾಖಲೆಯಲ್ಲಿ ಏನಿದೆ ಅಂತ ಹೇಳ್ತಕ್ಕಂಥ ವಿಚಾರ ಎಲ್ಲ ಬಟಾ ಬಯಲಾಗ್ತದೆ. ಇವ್ರು ಯಾಕೆ ಅದನ್ನ ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ? ಈಗ ಆಯ್ತು, ನನಗೆ ಆಗ ದಿಲೀಪ್ ಅವರು ಮಾತಾಡ್ತಾ ಇರುವಾಗಲೇ ನಾನು ಹೇಳಿದೆ, ಚರ್ಚೆಯ ಮಟ್ಟಿಗೆ ಒಪ್ಕೊಳ್ತೇನೆ. ಕಾಂಗ್ರೆಸ್ ಎಲ್ಲಾದ್ರೂ ಅದನ್ನ ದೇಶದ ರಾಜತಾಂತ್ರಿಕ ಸಮಸ್ಯೆ ಅಥವಾ ಕಾಂಗ್ರೆಸ್ನ ಸಮಸ್ಯೆಗೆ ಅಂದಿಟ್ಕೊಳ್ಳಿ, ಕಾಂಗ್ರೆಸ್ನ ಸಮಸ್ಯೆಗೆ ಅದಕ್ಕೋಸ್ಕರನೇ ಅದನ್ನು ಮುಚ್ಚಿಟ್ಟಿದ್ರು ಕೂಡ ನರೇಂದ್ರ ಮೋದಿ ಸರ್ಕಾರ ಅದನ್ನು ಬಯಲು ಮಾಡಲಿ, ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಅಡಿಗ ಅವರ ತಮ್ಮಲ್ಲಿ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ, ಭಗತ್ ಸಿಂಗ್ ಅವರ ಮೇಲೆ ಕೂಡ ಇದೇ ರೀತಿಯ ಗೂಢಚರ್ಯವನ್ನ ಅನುಸರಿಸಲಾಗಿತ್ತು ಮತ್ತು ಇದೇ ರೀತಿಯಾದ ಒಂದಷ್ಟು ಅವರ ಮೇಲೆ ಕೂಡ ದೃಷ್ಟಿಯನ್ನ ಇಡಲಾಗಿತ್ತು ಅನ್ನುವಂಥ ಮಾತು ಕೂಡ ಕೇಳಿ ಬಂದಿದೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಆ ರೀತಿಯ ಮಾತುಗಳು ಸಹಜ ಆಗ್ತವೆ. ಈಗ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಗೂಢಚರ್ಯ ಮಾಡ್ತಿದ್ರು, ಸಾವರ್ಕರ್ ಅವ್ರನ್ನ ಅಷ್ಟು ಹೀನವಾಗಿ ನಡೆಸ್ಕೊಂಡ್ರು ಅಂದಾಗ ಇತರರ ಮೇಲೂ ಅದೇ ರೀತಿ ಮಾಡಿರ್ಬೋದು ಅನ್ನೋದು ತುಂಬಾ ಸಹಜ ಆಗುತ್ತೆ. ಜೊತೆಗೆ ಅಂತಹ ದೊಡ್ಡ ದೊಡ್ಡ ನಾಯಕರು ಎಲ್ಲಿ ಭಾರತದ ನಾಯಕರಾಗ್ಬಿಡ್ತಾರೆ ಅನ್ನೋ ಒಂದು ಹೆದರಿಕೆ ಖಂಡಿತ ನೆಹರೂರವರಿಗಿತ್ತು, ಪರ್ಯಾಯ ನಾಯಕತ್ವದ ಹೆದರಿಕೆ. ಒಂದು ಅವರ ಸತ್ತಿರೋದ್ರ ಜೊತೆಗೆ ಅವರ ಕುಟುಂಬಸ್ಥರು ಅವರ ಹೆಸರನ್ನ ಬಳಸ್ಕೊಂಡು ರಾಜಕೀಯಕ್ಕೆ ಬರಬಹುದು, ತನ್ನ ಕುರ್ಚಿ ಅಲ್ಗಾಡಬಹುದು ಅನ್ನೋ ಹೆದರಿಕೆ ಖಂಡಿತ ನೆಹರೂರವರಿಗಿತ್ತು. ನೆಹರೂರವರು ಅಥವಾ ಇವರು ಆಗ ಮಾತಾಡ್ತಾ ಹೇಳಿದ್ರು, ನೆಹರೂರವರು ಅಂತ ಯಾಕೆ ಹೇಳ್ತೀರಾ, ಅದು ಸರ್ಕಾರ ಮಾಡಿರೋದು ಅಂತ ಹೇಳಿ. ಹಾಗಾದ್ರೆ ಇವರು ಆಗಿನ ಸರ್ಕಾರದ ಯೋಜನೆಗಳನ್ನ ನೆಹರೂರವರ ಯೋಜನೆಗಳು ಅಂತ ಯಾಕೆ ಹೇಳ್ತಾರೆ? ನೆಹರು ಮತ್ತೆ ಸರ್ಕಾರ ಬೇರೆ ಬೇರೆ ಅಲ್ಲ, ಪ್ರಧಾನಿ ಮತ್ತೆ ಸರ್ಕಾರ ಯಾವತ್ತೂ ಬೇರೆ ಬೇರೆ ಅಲ್ಲ. ಪ್ರಧಾನಿ ಮತ್ತೆ ಸರ್ಕಾರ ಒಂದೇ, ಅದು ಕಲೆಕ್ಟಿವ್ ಡಿಸಿಷನ್. ಈಗ ಸರ್ಕಾರದ ನಿರ್ಣಯ ಅಂತ, ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳಿದ್ರೆ ಕೂಡಲೇ ನರೇಂದ್ರ ಮೋದಿ ಅವರ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರ. ಅಲ್ಲಿ ಕಲೆಕ್ಟಿವ್ ಡಿಸಿಷನ್ ಬರ್ತದೆ. ಇಲ್ಲಿ ನೋಡಿ, ಅದು ಇಡೀ ಕ್ಯಾಬಿನೆಟ್ ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್. ಅಲ್ಲ, ಇವ್ರು ಏನ್ ಹೇಳಿದ್ರು, ನೆಹರು ಅವರ ಡಿಸಿಷನ್ ಅಂತ ಹೇಳಿದ್ರು. ಅಲ್ಲಲ್ಲ, ಯಾವ್ದು ಹೇಳಿದ್ದು? ನಾನು ನೆಹರು ಅವರ ಪರದೆ ಸರಿ ಇತ್ತು ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಈ ವಿಷಯದಲ್ಲಿ ನೆಹರು ಅವರಲ್ಲ, ಇಡೀ ನೆಹರು ಅವರು ಆ ಕಾಲದಲ್ಲಿ ಬಹಿರಂಗವಾಗಿ ಹೇಳಿದ್ರು, ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಬಂದ್ರೆ ನಾನು ಬ್ರಿಟಿಷರ ಪರವಾಗಿ ಕತ್ತಿ ಹಿಡಿದು ಹೋರಾಟ ಮಾಡ್ತೇನೆ ಅಂತ ನೆಹರು ಅವರು ಹೇಳಿದಂತ
ಐತಿಹಾಸಿಕ ಹೌದು, ಹೇಳಿಕೆ ಇದೆ. ಇಲ್ಲ, ಐತಿಹಾಸಿಕ ಹೇಳಿಕೆ ಇದೆ ದೀಪಕ್, ಐತಿಹಾಸಿಕ ಹೇಳಿಕೆ ಅದು. ಇಲ್ಲಿ ನೋಡಿ ಶ್ರೀಕಾಂತ್, ನೆಹರು ಅವರ ಆ ಕಾಲದಲ್ಲಿ ಬ್ರಿಟಿಷರೊಂದಿಗೆ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ನೆಹರು ಅವರು ಪ್ರಯತ್ನ ಮಾಡ್ತಾ ಇದ್ರು. ಸೈನ್ಯದ ಸಹಾಯದೊಂದಿಗೆ ಇದನ್ನ ಮಾಡಬೇಕು ಅಂತ ಹೇಳಿ ಆ ಬದಿಯಿಂದ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡ್ತಾ ಇದ್ರು. ಇಲ್ಲಿ ನೋಡಿ, ಇದಲ್ಲ ಆಂಟಿ ನೆಹರುವಿಸಂ ಆಕ್ಟಿವಿಟೀಸ್. ಇಲ್ಲ ಅವರ ಬಗ್ಗೆ ಈ ಕಡೆ ನೋಡಿ ಒಂದು ನಿಮಿಷ ವ್ಯವಸ್ಥಿತವಾಗಿ ಹೇಳಿ 1938-39 ಸಮಯದಲ್ಲಿ ಕಾಂಗ್ರೆಸ್ ಎರಡು ಬಣವಾಗಿ ಹೊಡಿತು. ಒಂದು ಅಹಿಂಸೆಯ ಪರವಾಗಿರುವಂತವ್ರು, ತಮ್ಮ ಅಸ್ತ್ರವಾಗಿ ಇಟ್ಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊರಟವರು. ಹಾಗಾಗಿ ಎರಡು ಬಣವಾಗಿ ಹೊಡಿತು. ನೆಹರೂರವರ ಮುಂಚೂಣಿಯಲ್ಲಿ ಆ ಸ್ವಾತಂತ್ರ್ಯ ಹೋರಾಟ ನಡೀತಿರ್ಲಿಲ್ಲ. ಈ ಕಡೆ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ ಇವರ ನೇತೃತ್ವದಲ್ಲಿ ಇನ್ನೊಂದ್ ಕಡೆ ಹೋರಾಟ ನಡೀತಿತ್ತು. ಹೀಗಿದ್ದಾಗ ನೆಹರೂರವರು ಒಂದ್ ಕಡೆ ಹೋರಾಟ ಮಾಡ್ತಿದ್ರು ಅನ್ನೋದೇ ತಪ್ಪಾಗತ್ತೆ. ನೆಹರೂರವರು ಹೋರಾಟ ಮಾಡ್ತಿದ್ರು ಅನ್ನೋ ಪದನೇ ಬಳಸಬಾರ್ದವ್ರು. ಸ್ವಾತಂತ್ರ್ಯಕ್ಕೆ ಹೋರಾಡೇ ಇಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದಂತವ್ರು ನೆಹರು, ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಅವ್ರನ್ನ ಬಂಧಿಸಿ ಅಂತ ಅವ್ರನ್ನು ನಮ್ಮ ಪ್ರಧಾನಿ ಅಂತ ಹೇಳಿ ಒಪ್ಪೋಣ. ಅದನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟ ತಪ್ಪು. ಪ್ರಧಾನಿ ಒಪ್ಪೋಣ ಅಂತ ಒಪ್ಪಲೇಬೇಕು. ನೆಹರು ಅವರು 17 ವರ್ಷ ದೇಶವನ್ನು ಆಳಿದ್ರು ಅಂತಕ್ಕಂಥದ್ದು ಅದು ದೇಶದ ಇತಿಹಾಸ. ಅದನ್ನ ಒಪ್ಪೋಣ ಅಂತ ಹೇಳ್ತಕ್ಕಂಥ ವಿಚಾರ ಅದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಅವರು ದೇಶದ ಪ್ರಧಾನಿ ಆಗಿದ್ರು ನೆಹರು ಒಪ್ಪಲಿಕ್ಕೆ ರೆಡಿ ಇಲ್ಲ. ನೋಡಿ, ಅವ್ರಿಗೆ ಪ್ರಧಾನಿ ಅನ್ನೋದನ್ನ ಒಪ್ಪಲಿಕ್ಕೂ ಕಷ್ಟ ಆಗ್ತದೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಪ್ಪಲಿಕ್ಕೆ ಆಗ್ತದೆ ಅವರಿಗೆ. ನೀವೇ ಹೇಳ್ತಲ್ಲ ಅವರು 15 ವರ್ಷ ದೇಶನ ಆಳಿದ್ದಾರೆ, ತಪ್ಪು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇವತ್ತಿಗೂ ದೇಶ ಅದರ ಪ್ರತಿಫಲಗಳನ್ನು ಅನುಭವಿಸ್ತಾ ಇದೆ. ನೆಹರು ಅವರು ಆಧುನಿಕತೆ ಸಮಾಜವಾದಿ ಆಗಿದ್ರು. ನೆಹರು ಅವರು ಇಂಥದ್ನಲ್ಲ ಈಗ ಯಾರೋ ಒಬ್ರು ನಮಗೆ ಪ್ಯಾರಲಲ್ ಆಗಿ ನಾಯಕರಾಗಿ ಬೆಳಿತಾರೆ ಅಂತಕ್ಕಂಥ. ಇಲ್ಲಿ ನೋಡಿ, ನೆಹರು ಅವರು ಎಂತ ಸಮಾಜವಾದಿ ಪ್ರಜಾಪ್ರಭುತ್ವವಾದಿ ಆಗಿದ್ರು ಅಂದ್ರೆ, ರಾಮ್ ಮನೋಹರ್ ಲೋಹಿಯಾ ಅವರು ನೆಹರು ಅವರನ್ನ ಲೋಕಸಭೆಯಲ್ಲಿ ಕಂಡ ತುಂಡವಾಗಿ ಅತ್ಯುಗ್ರವಾಗಿ ಟೀಕೆ ಮಾಡ್ತಾ ಇದ್ರು. ಆದ್ರೂ ಕೂಡ ನೆಹರು ಅವರು ರಾಮ್ ಮನೋಹರ್ ಲೋಹಿಯಾ ಲೋಕಸಭೆ ಸದಸ್ಯರಾಗಿರ್ಬೇಕು ಅಂತಕ್ಕಂಥ ಬಯಸಿದವರು ಅವರು. ಎ.ಕೆ. ಗೋಪಾಲನ್ ಅಂತಕ್ಕಂಥ ಚುನಾವಣೆಯಲ್ಲಿ ಸಂಚು ಮಾಡಿ ಯಾಕೆ ಸೋಲ್ಸಿದ್ರು? ನೆಹರೂರವರು ತಮ್ಮ ನಂತರ ನಾಯಕರನ್ನು ಬೆಳೆಯಲಿಕ್ಕೆ ಯಾಕೆ ಬಿಡ್ಲಿಲ್ಲ? ಅವರ ನಂತರ ಯಾರು ನೋಡಿ ನಾನೊಂದು ಹೇಳ್ತಕ್ಕಂಥ ವಿಚಾರವನ್ನು ಹೇಳಿ, ನೆಹರು ಅವರು ಎಷ್ಟು ಪ್ರಜಾಪ್ರಭುತ್ವವಾದಿಯಾಗಿದ್ದು ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸರಿ, ಅವರು ಸಿಪಿಎಂ ನಾಯಕ ಎ.ಕೆ. ಗೋಪಾಲನ್ ಅಷ್ಟು ಉಗ್ರವಾಗಿ ಮಾತಾಡ್ತಾ ಇದ್ರು ಕೂಡ ಅವರು ಕೂಡ ಲೋಕಸಭೆ ಸದಸ್ಯರು. ಅದೊಂದು ಪ್ರಜಾಪ್ರಭುತ್ವದ ಉದಾರವಾದ ನಿರ್ಧಾರ ಮಾಡುದು ಹೌದು. ಸರಿ ಸರಿ, ಬಟ್ ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ಬರಲಿ ಅಂತ ಯಾರಾದ್ರೂ ಆಚಿಸ್ತಾರೆ? ಇನ್ನೊಂದು ದೀಪಕ್ ಅವರೇ, ಬಹಳ ಪ್ರಮುಖವಾದ ಪ್ರಶ್ನೆ ಇಲ್ಲಿ. ಒಂದು ಕಡೆಯಲ್ಲಿ ಗಾಂಧೀಜಿ ಅವರ ಯುಗ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಕಾಂಗ್ರೆಸ್ನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರಿದ್ರು. ತಿಲಕ್ರಿದ್ರು, ಲಾಲಾ ಲಜಪತ್ ರಾಯ್ ಇದ್ರು, ಬಾಲಗಂಗಾಧರ ತಿಲಕ್ ಅವರಿದ್ರು, ಬಿಪಿನ್ ಚಂದ್ರಪಾಲ್ ಅವರಿದ್ರು, ಗೋಖಲೆ ಅವರಿದ್ರು. ಇವತ್ತು ಯಾರ ಹೆಸರು ಕೂಡ ಕಾಣೋದಿಲ್ಲ. ಕಾಂಗ್ರೆಸ್ ಸಂಪೂರ್ಣವಾಗಿ ನೆಹರುಮಯ ಅಥವಾ ನೆಹರು ಕುಟುಂಬದ ಒಂದು ಆಸ್ತಿಯಾಗಿ ಹೋಗಿದೆ. ನೀವು ಯಾಕೆ ಈ ಒಂದು ವ್ಯವಸ್ಥೆಯನ್ನ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ? ಈ ಒಂದು ದೊಡ್ಡ ಪರಂಪರೆಯನ್ನ ನೀವು ಬದಿಗೊತ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲಿ ನೋಡಿ ಇವರಿಗೆ ಇತ್ತಲ್ಲ, ಈ ನಾವು ನೆಹರು ಅವರ ಕುಟುಂಬವನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದೆ ದೇಶದ. ಇವರಿಗೆ ಆ ಕುಟುಂಬದ ಮೇಲೆ ದೊಡ್ಡ ಹೆದರಿಕೆ ಇವರಿಗೆ. ಇಲ್ಲಿ ನೋಡಿ, ಇವರು ಗೂಢಚರ್ಯ ಯಾಕೆ ಹೋಗಿದೆ? ಮೊನ್ನೆ ರಾಹುಲ್ ಗಾಂಧಿ ಮೇಲೆ ಗೂಢಚರ್ಯ ಮಾಡಿದ್ರು ಇವರು. ರಾಹುಲ್ ಗಾಂಧಿ ಅವರ ಪಾದದ ಅಳತೆ ಎಷ್ಟು, ಉದ್ದ ಎಷ್ಟು, ಅಗಲ ಎಷ್ಟು ಅಂತ ಹೇಳ್ತಕ್ಕಂಥದ್ದು ಗೂಢಚರ್ಯ ಮಾಡಿದ್ವಲ್ಲ. ಇವತ್ತು ಕಾಂಗ್ರೆಸ್ನವರಿಗೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ. ಆಸ್ಕರ್ ಫೆರ್ನಾಂಡಿಸ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿಚಾರ ಇಲ್ಲಿಗೆ ತರಬೇಡಿ. ಅಲ್ಲ, ಒಂದು ನಿಮಿಷ. ಒಬ್ಬ Z+ ಸೆಕ್ಯೂರಿಟಿ ಹೊಂದಿದ ವ್ಯಕ್ತಿ ಕೇಂದ್ರ ಸರ್ಕಾರಕ್ಕೂ ಗೊತ್ತಿಲ್ಲದೆ ಎಲ್ಲೋ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು. ಗೊತ್ತಿಲ್ಲ
ಬಾಯಿಂದ ಬರಲಿ ಅಂತ ಹೇಳಿದ್ರೆ ವೈಫಲ್ಯ ಅಂತ ನಮಗೆ ಹೇಳಬೇಕು, ಗೊತ್ತಿಲ್ಲ ಅಂತ ಯಾರ ಹೇಳಿಲ್ಲ. ಹೇಳಬೇಕು. ಇವತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತುಂಟು. Z+ ಸೆಕ್ಯೂರಿಟಿ ಹೊಂದಿದ ಒಬ್ಬ ವ್ಯಕ್ತಿ, ಒಬ್ಬ Z+ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತುಂಟು ಎಲ್ಲಿದ್ದಾರೆ ಅಂತ. ಕಾಂಗ್ರೆಸ್ ಅವರ ಬಾಯಿಂದ ಬರಲಿ. ವೆಂಕಯ್ಯ ನಾಯ್ಡು ಅವರು ಮಾತಾಡಿದ್ರು ಬಂದು ಹೇಳುದು ಅವರು 16ಕ್ಕೆ ಬರ್ತದೆ ಅಂತ ಹೇಳಿದ್ರು, ಬರಲಿಲ್ಲ. 13 ಅಂತ ಹೇಳಿದ್ರು, ಬರಲಿಲ್ಲ. ಇನ್ನು 19 ರಾಹುಲ್ ಗಾಂಧಿ ಅವರ ವಿಚಾರ ಇಲ್ಲಿ ರಾಹುಲ್ ಗಾಂಧಿ ಅವರ ವಿಚಾರ ಇಲ್ಲಿ ಗೂಢಚಾರಿ ಅಂತ ಹೇಳುದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗೂಢಚಾರಿ ಅಂತ ಹೇಳುದು. ಕೊನೆಯದಾಗಿ ಈ ಇಡೀ ಪ್ರಕರಣವನ್ನ ಗಮನಿಸಿದಾಗ ನರೇಂದ್ರ ಮೋದಿ ಅವರ ಸರ್ಕಾರ ಏನಾದ್ರೂ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ಳಬಹುದು ಅಂತ ನಿಮ್ಗೆ ಏನಾದ್ರೂ ಆಸೆ ಆಕಾಂಕ್ಷೆಗಳೇನಾದ್ರೂ ಇದೆಯಾ? ಒಂದು ಭರವಸೆ ಇದೆಯಾ ನಿಮ್ಮ? ನರೇಂದ್ರ ಮೋದಿ ಅವರ ಸರ್ಕಾರ ನಿರೀಕ್ಷೆ ಇದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ಒಂದು ರಾಜಕೀಯ ದಾಳವನ್ನಾಗಿ ಉಪಯೋಗಿಸಿಕೊಂಡು ಚುನಾವಣಾ ಪ್ರಚಾರದಲ್ಲಿ ಇದನ್ನ ಒಂದು ದೊಡ್ಡ ಒಂದು ಫೋಕಸ್ ಪಶ್ಚಿಮ ಬಂಗಾಳದ ಚುನಾವಣೆ ಈಗ ಇನ್ನು ಒಂದೂವರೆ ವರ್ಷದಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ನೀವು ಅಗಾಧ ಸಂಖ್ಯೆಯ ಇವರು ಕೋಲ್ಕತ್ತಾದವರನ್ನ ಆಕರ್ಷಿಸುವ ಸಲುವಾಗಿ ಈಗ ಸುಭಾಷ್ ಚಂದ್ರ ಬೋಸ್ ಅವರ ವಿಷಯ ಪ್ರಥಮವಾಗಿ ಚುನಾವಣೆ ನಡೀತಿಲ್ಲ, ಹಲವಾರು ಬಾರಿ ನಡೆದಿದೆ. ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರ ಜೀವಂತವಾಗಿದೆ. ರಾಜಕಾರಣಕ್ಕೋಸ್ಕರವಾಗಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಇದು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡಿದೆ. ನಾನು ಒಂದೇ ಹೇಳುವುದಂದ್ರೆ ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 80ಕ್ಕೂ ಮಿಕ್ಕಿ ಫೈಲ್ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ವಿಚಾರ ಜಗಜ್ಜಾಹೀರಾಗಿದೆ. ಓಕೆ, ಯಾಕೆ ಸೆಲೆಕ್ಟಿವ್ ಫೈಲ್ಸ್ ಮಾತ್ರ ಹೇಗೆ ಬರ್ತದೆ? ಕಲೆಕ್ಟಿವ್ ಫೈಲ್ಸ್ ಬರ್ಲಿ, 80 ಫೈಲ್ಸ್ ಹೇಗೆ ಬರ್ಲಿ? ಇಲ್ಲಿ ನೋಡಿ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ 83 ಫೈಲ್ ನಿಮ್ಮ ಹೈಕೋರ್ಟ್ ನಿರ್ಧಾರವನ್ನ ಮತ್ತೆ ಅವರು ನೀವು 93 ಅಂದ್ರೆ ಒಪ್ಲಿಕ್ಕೆ ಆಗುದಿಲ್ಲ. ಹೈಕೋರ್ಟ್ ಹೇಳಿದ್ದೆ ಫೈನಲ್. ಇಲ್ಲಿ ನೋಡಿ ಅವರ ಹೇಳಿದ ಫೈಲ್ಸ್ ಇವ್ರು ಸೆಲೆಕ್ಟಿವ್ ಆಗಿ ಯಾಕೆ ಇಲ್ಲಿ ಹೆರ್ಗಾಕೋದು? ಕಲೆಕ್ಟಿವ್ ಆಗಿ ಹೆರ್ಗಾಗ್ಲಿ. ಅವರ ಏನಾದರೂ ತಪ್ಪು ಬಹಿರಂಗ ಮಾಡಿ ನಿಮ್ಮ ಹತ್ರ ಅಧಿಕಾರ ಇದೆ, ಕೇವಲ ಸರ್ಕಾರ ಸೃಷ್ಟಿ ಮಾಡಬೇಡಿ ಅಂತ ಅವರು ಹೇಳ್ತಾರೆ. ದೀಪಕ್, ನಮ್ಮೊಂದಿಗೆ ದಿಲೀಪ್ ಅವರೇ, ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ? ದಿಲೀಪ್ ಪಾಡಿಗ ಅವರೇ, ಕೊನೆಯದಾಗಿ ಹೇಳೋದಾದ್ರೆ, ನೆಹರೂರವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಗೂಢಚರ್ಯ ನಡೆಸಿದ್ರು. ಯಾಕೆ ನಡೆಸಿದ್ರು ಅಂದ್ರೆ ಅವರ ಪರ್ಯಾಯ ನಾಯಕತ್ವದ ಆ ಹೆದರಿಕೆಯಲ್ಲಿ ಅವ್ರು ಗೂಢಚರ್ಯನ್ನ ನಡೆಸಿದ್ರು. ಒಂದು ಜೊತೆಗೆ ಇಂತಹ ದೊಡ್ಡ ಪ್ರಮಾದ ದೇಶದ ಒಬ್ಬ ಮಾಜಿ ಪ್ರಧಾನಿಯಿಂದ ಆಗಿರ್ಬೇಕಾದ್ರೆ ಅವರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋರು ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಹೌದು, ನಮ್ಮಿಂದ ಅವತ್ತು ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ದೊಡ್ಡವರಾಗ್ತಾರೆ ಇವರೇನೆ. ಜನ ಇವ್ರನ್ನ ಅವಾಗ ಇಷ್ಟಪಡ್ತಾರೆ. ತಪ್ಪು ಮಾಡಿದ್ದು ಕ್ಷಮೆ ಕೇಳಿದಾರಪ್ಪ ಅಂತ ಹೇಳಿ ಯಾರನ್ನು ಬೈಯಲ್ಲ. ಕ್ಷಮೆ ಕೇಳಲಿ ಇವರು. ಇಲ್ಲ ಅಂದ್ರೆ ಹರಾಜಾಕಿ ಬಿಡಿ. ಹೇಳ್ತೇನೆ, ಇವತ್ತು ಕೂಡ ರಾಜಕೀಯಕ್ಕಾಗಿ ನಮ್ಮ ಕಾಂಗ್ರೆಸ್ನ ನಮ್ಮ ಯುವಕ ನಾಯಕರು ಹೇಳಿದ ಹಾಗೆ ರಾಜಕೀಯಕ್ಕಾಗಿ ನಾನು ಮಾತನಾಡಿದಾಗ ನರೇಂದ್ರ ಮೋದಿ ಅವರಿಂದ ಈ ವಿಚಾರ ಇವತ್ತು ಬರಲಿಲ್ಲ, ಹೈಕೋರ್ಟ್ ಇಂದ ಬಂದಿದೆ ಅಂತ ಹೇಳಿ. ರಾಜಕೀಯಕ್ಕೆ ನಾವೆಲ್ಲಿ ಉಪಯೋಗ ಮಾಡಿದಾಗ ಆಯ್ತು? ಹೈಕೋರ್ಟ್ ಆದೇಶದ ಪ್ರಕಾರ ತನಿಖೆ ನಡೆಯುತ್ತಿದ್ರೆ ಭಾರತೀಯ ಜನತಾ ಪಕ್ಷ ರಾಜಕೀಯಕ್ಕೆ ಯಾಕೆ ಉಪಯೋಗ? ಎಲ್ಲ ಫೈಲ್ ಖಂಡಿತವಾಗಿ ಇವತ್ತು ಅಧಿಕಾರ ನಾವು ಪ್ರಥಮ ಹಂತದಲ್ಲಿ ಇದ್ದೇವೆ. ಈ ವಿಚಾರಕ್ಕೆ ಒಂದು ತಾರ್ಕಿಕ ಹಂತವನ್ನು ಕಂಡುಹಿಡಿಯುತ್ತೇವೆ. ಒಂದು ಮಾತು ಹೇಳ್ತೇನೆ, ಸುಭಾಷ್ ಚಂದ್ರ ಬೋಸ್ರವರ ಈ ಒಂದು ರಾಜಕೀಯ ಹೋರಾಟದಲ್ಲಿ ಭಾರತದಲ್ಲಿ ಅವ್ರ ನಾಯಕತ್ವವನ್ನು ವಹಿಸುವಂತ ಆಗಿದ್ರೆ ಇವತ್ತು ಭಾರತ ಪಾಕಿಸ್ತಾನ ಆಗ್ತಿರ್ಲಿಲ್ಲ, ಅಖಂಡ ಭಾರತ ಇರ್ತಿತ್ತು ಅಂತ ನಾನು ಖಂಡಿತವಾಗಿ ಹೇಳಲೇಬೇಕು. ಧನ್ಯವಾದಗಳು ಮೂವರಿಗೂ ಕೂಡ ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ. ದಿಲೀಪ್ ಪಾಡಿಗ ಅವರೇ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ಬಹಳ ಪ್ರಮುಖವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕುಟುಂಬದ ಮೇಲೆ ನೆಹರು ಸರ್ಕಾರ ನಡೆಸಿದಂತಹ ಗೂಢಚರ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಹಿಂದೆ ಆಗಿ ಹೋಗಿರುವಂತಹ ವಿಚಾರ ಇದು. ಹಲವಾರು ದಶಕಗಳೇ ಕಳೆದರೂ ಕೂಡ ಇದೀಗ ಇದು ಹೊರಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವ್ಯಕ್ತಿತ್ವ ನಮಗೆಲ್ಲ ಗೊತ್ತಿದೆ. ಅವರು ದಿಲ್ಲಿ ಚಲೋ ಅಂತ ಹೇಳಿದವರು ಮತ್ತೆ ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ, ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಅವರ ಸಾವು 1945ರಲ್ಲಿ ಸಂಭವಿಸಿದೆ ಅನ್ನುವಂಥದ್ದು ಅಲ್ಲಲ್ಲಿ ಹೇಳಲಾಗ್ತಾ ಇದ್ರು ಕೂಡ ಅದು ಸತ್ಯ ಅಲ್ಲ ಅಂತ ಹೇಳುವಂಥ ಸಾವಿರಾರು ಮಾಹಿತಿಗಳು ಇವತ್ತು ಸರ್ಕಾರದ ಮುಂದಿದೆ ಮತ್ತು ನಮ್ಮ ಮುಂದೆ ಕೂಡ ಇದೆ. ಈ ಎಲ್ಲ ವಿಚಾರವಾಗಿ ನೆಹರು ಅವರ ಏನು ಸರ್ಕಾರದ ಸಮಯದಲ್ಲಿ ಆಗಿರುವಂಥ ಒಂದಷ್ಟು
ಲೋಪದೋಷಗಳು ಏನಾದರೂ ಇದ್ದರೆ ಅದು ಈ ಸರ್ಕಾರ ಬಹಿರಂಗ ಮಾಡಲಿ ಅಥವಾ ಒಂದು ಸರಿಯಾದ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳಿ ಅಂತ ಕಾಂಗ್ರೆಸ್ನ ಪರವಾಗಿ ದೀಪಕ್ ನಾವುಂದ್ ಅವರು ಹೇಳಿದರು. ಭಾಳ ಪ್ರಮುಖವಾಗಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ಮೋದಿ ಸರ್ಕಾರಕ್ಕೆ ನಿಜವಾಗಿ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಏನಾದರೂ ಪ್ರೀತಿ ಉಳಿದಿದ್ರೆ ನಿಜವಾಗಿ ಕೂಡ ಅವರು ಅದನ್ನು ಮಾಡಬೇಕು, ಅದನ್ನು ಮಾಡಿ ತೋರಿಸಬೇಕು. ಇವತ್ತು ಏನು ಮೂರು ಆಯೋಗಗಳು ರಚನೆ ಆದ ನಂತರ ಕೂಡ ಯಾವುದೇ ಸತ್ಯಾಂಶ ಹೊರಬರಲಿಲ್ಲ. ಈ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನಾದರೂ ಹೊಸ ಪ್ರಯತ್ನವನ್ನು ಮಾಡ್ತದೋ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮನ್ನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.